ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಪ್ರತಿ ವಾರವೂ ಕೂಡ ನಾನೊಬ್ಬ ಪುಟಾಣಿಯೊಂದಿಗೆ ಹಾಜರಾಗ್ತೀನಿ. ಇವತ್ತು ಕೂಡ ನಾನೊಬ್ಬ ಪುಟಾಣಿಯೊಂದಿಗೆ ಬಂದಿದ್ದೀನಿ. ಬನ್ನಿ ಅವನ ಜೊತೆ ಮಾತಾಡೋಣ. ಹಾಯ್. ಹಾಯ್. ಏನು ಹೆಸರು? ನನ್ನ ಹೆಸರು ಆಗಮ್. ಆಗಮ್. ಏನು ಆಗಮ್ ಅಂದರೆ ಆಗಮ ಸಂಧ್ಯಾ ಎಲ್ಲ ಉಂಟಲ್ಲ ಹಾಗೆಯಾ? ಇಲ್ಲ. ಮತ್ತೆ ಆಗಮ್ ಅಂದರೆ ಬಂದರು ಅಂತ. ಹಾಂ, ಲೈಕ್ ದಟ್. ಸರಿ, ಈಗ ನಿಮಗೆ ಸಂಸ್ಕೃತದಲ್ಲಿ ಹೇಳುವಾಗ ಆಗಮನದ್ದು ಆಗಮನ ಆಯಿತು ಅಲ್ಲ? ಹಾಂ, ಹಾಗೆ ಕರೆಕ್ಟ್ ಅಲ್ಲ? ಆಗಮನ. ಸರಿ, ಯಾರಿಟ್ರ ಹೆಸರನ್ನ? ನನ್ನಮ್ಮ. ಅಮ್ಮವಾ? ಅಮ್ಮನ ಹೆಸರೇನು? ಅನುಪಮ. ಅನುಪಮ. ಅಪ್ಪನದು? ಅಮಿತ್ ಕುಮಾರ್. ಅಮಿತ್ ಕುಮಾರ್. ಏನು ಮಾಡ್ತಾರೆ ಅಪ್ಪ ಮತ್ತು ಅಮ್ಮ? ಅಪ್ಪ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ, ಪ್ರೈವೇಟ್ ಕೆಲಸ. ಹೌದಾ? ಪ್ರೈವೇಟ್ ಕಂಪನಿಯಲ್ಲಿ. ಹಾಂ. ಮತ್ತು ಅಮ್ಮ? ಅಮ್ಮ ಸಹ ಉಡುಪಿಯಲ್ಲಿ ಪ್ರೈವೇಟ್ ಕಂಪನಿಯಲ್ಲಿ. ಇಬ್ಬರು ಸಹ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡೋದು. ಏನು ಕೆಲಸ ಮಾಡ್ತಾರಂತ ಗೊತ್ತಿಲ್ಲ, ಕಂಪನಿ ಮಾತ್ರ ಪ್ರೈವೇಟ್ ಅಂತ ಗೊತ್ತು. ಅಲ್ಲಿ ಹೋಗಿ ಏನು ಮಾಡ್ತಾರೆ ವರ್ಕ್ ಅದು ಗೊತ್ತಿಲ್ಲ. ಹೋಗಲಿಲ್ವಾ ಇಲ್ಲಿ ಅಂದರೆ ಸಾಫ್ಟ್ವೇರ್ ಕಂಪನಿ ಥರ. ಹಾಂ. ಯಾರು ಇಬ್ಬರದು? ಅಲ್ಲ, ಅಮ್ಮಂದು. ಅಮ್ಮನದು. ಎಲ್ಲಿ? ಉಡುಪಿಯಲ್ಲಿ? ಉಡುಪಿಯಲ್ಲಿ ಗೊತ್ತಿಲ್ಲ. ಅಲ್ಲೇ ಎಲ್ಲ ಹತ್ತಿರ ಇದೆ. ಮನೆ ಹತ್ತಿರವಾ? ಅಲ್ಲ, ಅಲ್ಲೇ ಕೆಲಸ. ಎಲ್ಲಿ ಕೆಲಸ ಅಂತ ಗೊತ್ತಿಲ್ಲ. ಹಾಂ, ಅಲ್ಲೇ. ಸರಿ, ಬೆಳಿಗ್ಗೆ ಹೋಗ್ತಾರಾ? ಹಾಂ, ಬೆಳಗ್ಗೆ. ಮತ್ತೆ ಬರೋದು 7 ಗಂಟೆ ಒಳಗೆ ಆಗ್ತದೆ. ಸಂಜೆ. ಸರಿ, ಯಾವಾಗ ಯಾರಿರ್ತಾರೆ ಮನೆಯಲ್ಲಿ? ಅಮ್ಮ ಬಿಟ್ಟು ನನ್ನ ಅಜ್ಜಿ ಇದ್ದಾರೆ, ಹಾಂ, ಚಿಕ್ಕಮ್ಮ, ಹಾಂ. ಮತ್ತು ನನ್ನ ತಂಗಿ ಇದ್ದಾಳಾ? ಹಾಂ. ತಂಗಿ ಹೆಸರೇನು? ಓಜಸ್ವಿ. ಮತ್ತು ತಮ್ಮನದು? ಅಗಸ್ತ್ಯ. ಅಗಸ್ತ್ಯ ಚಿಕ್ಕವನ? ಎಂತ ಓಜಸ್ವಿ? ಓಜಸ್ವಿ. ಅವಳು ಚಿಕ್ಕವಳ? ಹಾಂ, ಅವಳು ಚಿಕ್ಕವಳ. ಸರಿ, ನಿಂಗೆ ಯಾರು ಇಷ್ಟ? ತಂಗಿ ಇಷ್ಟವ ತಮ್ಮ ಇಷ್ಟ? ಇಬ್ಬರು ಸಹ ಇಷ್ಟವ? ಯಾರು ತುಂಬ ಪೋಖ್ರಿ ಮಾಡೋದು? ಇಬ್ಬರು ಸಹ ಪೋಖ್ರಿ ಮಾಡ್ತಾರೆ. ಇಬ್ಬರು ಸಹ. ಸರಿ, ಸ್ಕೂಲಿಗೆ ಹೋಗ್ತೀಯಲ್ಲ? ಹಾಂ. ಯಾವ ಸ್ಕೂಲ್? ಮಣಿಪಾಲ್ ಪ್ರೀ ಯೂನಿವರ್ಸಿಟೀಸ್ ಕಾಲೇಜ್. ನಿನ್ನ ಮನೆ ಇರಲಿ? ಹಿರಿಯಡ್ಕದಿಂದ ಮಣಿಪಾಲ್ಗೆ ಹೇಗೆ ಬರ್ತೀವಿ? ಬಸ್ಸಲ್ಲಿ. ಡೈಲಿ? ಹಾಂ. ಗೊತ್ತಾಗ್ತದೆ ನಿಮಗೆ ಬಸ್ ಹತ್ತಲಿಕ್ಕೆಲ್ಲ? ಸರಿ, ಮನೆ ಹತ್ತಿರ ಬಸ್ ನಿಲ್ತದಾ? ಇಲ್ಲ, ಬಸ್ ಸ್ಟಾಪಿಂಗ್ ಹೋಗ್ಬೇಕು. ಎಷ್ಟು ದೂರ ಉಂಟು ಮನೆಯಿಂದ ಬಸ್ ಸ್ಟಾಪ್ಗೆ? 1 ಕಿಲೋಮೀಟರ್. 1 ಕಿಲೋಮೀಟ್ರಾ? ಒಬ್ಬನೇ ನಡ್ಕೊಂಡು ಹೋಗ್ತೀಯ ಅಲ್ಲ ಫ್ರೆಂಡ್ಸ್ ಎಲ್ಲ ಇದ್ದಾರಾ? ಒಬ್ಬನೇ. ಎಷ್ಟು ಗಂಟೆಗೆ ಹೊರಡ್ತೀಯ ಮನೆಯಿಂದ? 7:50. ಒಂದೊಂದ್ಸಲ 7:50, 8:15 ಒಂದೊಂದ್ಸಲ. ಅದು ಯಾಕೆ ಹಾಗೆ? ಒಂದು ಬಸ್ಸಲ್ಲಿ ಒಂಥರ ನಿಮಗೆ ಕ್ಲಾಸ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ? 9:30 to 4:30? 4. ಮತ್ತು ಎಷ್ಟು ಗಂಟೆಗೆ ಮನೆಗೆ ರೀಚ್ ಆಗ್ತೀಯಾ? 4:30. ಮನೆ ಹತ್ತಿರವೇ ಬಸ್ ಹೋಗ್ತದಲ್ಲ? ಹಾಂ. ಸರಿ, ಅದೇ ಬಸ್ ಆಗಬೇಕಾ? ಅದು ಬಿಟ್ಟರೆ ಬೇರೆ ಬಸ್ ಹೋಗೋದಿಲ್ಲ? ಅದು ಬಸ್ ಮಿಸ್ ಆದರೆ ಏನು ಮಾಡ್ತೀಯಾ? ಬಸ್ ಮಿಸ್ ಆದರೆ ಅಜ್ಜನ ಜೊತೆ ಹೋಗ್ತೀನಿ. ಅಜ್ಜ ಬರ್ತಾರಾ? ಎಲ್ಲಿಗೆ? ಅಲ್ಲಿ ನಿನ್ನ ಸ್ಕೂಲ್ ಹತ್ರ ಬರ್ತಾರಾ? ಇಲ್ಲ, ಬಿಡ್ತಾರೆ ಒಂದೊಂದ್ಸಲ. ಓಕೆ. ಅಜ್ಜ ಏನು ಮಾಡ್ತಾರೆ? ಸೆಕ್ಯೂರಿಟಿಯಾ? ಮತ್ತು ಅಜ್ಜಿ? ಮನೆಯಲ್ಲಿ ಇದೆ. ಅಜ್ಜಿ ಮನೇಲಿ ಇರ್ತಾರಾ? ಅಜ್ಜಿ ಹೆಸರೇನು? ಸರಸ್ವತಿ. ಅಜ್ಜನದ್ದು? ಸಂಜು ನಾಯ್ಕ್. ಓಕೆ. ಮನೇಲಿ ಯಾರು ದೊಡ್ಡವನಂದರೆ? ಮಕ್ಕಳಲ್ಲಿ ನೀನೇ? ಸೊ ಹೇಗೆ ಬೇರೆಯವರನ್ನೆಲ್ಲ ಲೀಡ್ ಮಾಡ್ತೀಯಾ ಮನೇಲಿ? ಜೋರೆಲ್ಲ ಮಾಡ್ತೀಯಾ? ಹಾಂ. ಹೇಗೆ ಜೋರು ಮಾಡ್ತೀಯಾ? ಸಿಟ್ಟು ಬಂದಾಗ? ಹಾಂ, ಒಂದೊಂದ್ಸಲ ಸಿಟ್ಟು ಮಾಡ್ತೀವಿ. ಅದೇ ಸಿಟ್ಟು ಬಂದಾಗ ಹೇಗೆ ಜೋರು ಮಾಡ್ತೀವಿ? ಅದು ಡಿಪೆಂಡ್ಸ್ ಆ ಮೂಡ್ ಮೇಲೆ. ಅಂದರೆ ತುಂಬ ಸ್ವಲ್ಪ ಸಾಫ್ಟಾಗಿ ಸಾಫ್ಟ್ ಇಲ್ಲ, ಹಾರ್ಡ್. ಪೆಟ್ಕೊಡ್ತೀಯಾ? ಇಲ್ಲ, ಅದೇ ಬೈಯೋದು ಮಾತ್ರ. ಮತ್ತು ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀಯಾ? ಈಗ ನೀನೊಬ್ಬರಿಗೆ ನಿನ್ನ ತಮ್ಮನಿಗೆ ಅಂದ್ಕೊ ಜೋರು ಮಾಡಿರ್ತಿ, ಸಿಟ್ಟಲ್ಲಿ ಬೈದಿರ್ತಿ, ಅವನಿಗೆ ಬೇಜಾರಾಗ್ತದೆ, ನಿಂಗೆ ಏನು ಅವನ ಹತ್ರ ಮಾತಾಡಬೇಕು, ಹೇಗೆ ಮಾತಾಡ್ತೀಯ? ಪ್ರೀತಿಯಿಂದ ಮಾತಾಡ. ಆಗ ಅವ್ನು ಸರಿ ಆಗ್ತಾನಾ? ಈಗ ಹಾಂ, ಸ್ಮಾಲ್ LKG ಅವನಿಗೆ. ಹಾಂ, ಹಾಗೆ ಅವನಿಗೆ ನೀನು ಏನು ಜೋರು ಮಾಡಿದ್ರು ಬೈದ್ರು ಏನು ಮಾಡೋದಿಲ್ಲ. ತಂಗಿ ಬೈದ್ರೆ ಅಳ್ತಾಳೆ ಒಂದೊಂದ್ಸಲ. ಮತ್ತೆ ಹೇಗೆ ಸಮಾಧಾನ ಮಾಡ್ತಿ? ಸಮಾಧಾನ ಚಾಕ್ಲೇಟ್ ತಂದು ಕೊಡ್ತೀಯಾ? ಇಲ್ಲ. ಮತ್ತೆ ಸಾರಿ ಅಂತ ಹೇಳಿ ಸಮಾಧಾನ ಮಾಡ್ತೀವಿ. ಅವಳಿಗೆ ಅರ್ಥ ಆಗ್ತದೆ ಸಾರಿ ಹೇಳಿ? ಓಕೆ. ಮತ್ತು ಮನೇಲಿ ಯಾರಿಗಾದರೂ ತುಂಬ ಜೋರು ಮಾಡಿದ್ಯಾ? ಯಾರಿಗಿಲ್ಲ. ಯಾರಿಗೂ ಜೋರು ಮಾಡಲಿಲ್ವಾ? ನಿಂಗೆ ಜೋರು ಮಾಡಿದಾರಾ? ಹಾಂ. ಯಾರು ತುಂಬ ಜೋರು? ಎಲ್ಲರೂ ಜೋರು ಮಾಡ್ತಾರೆ ನಿನಗೆ? ಹಾಗಿದ್ರೆ ನೀನು ತುಂಬ ಜೋರಿದೆಯಾ ಅಂತ ಆಯಿತು ಮನೆಯಲ್ಲಿ. ಹಾಗೆ ಸ್ಕೂಲಲ್ಲಿ ಸಹ ಜೋರಿದೆಯಾ? ಸ್ಟ್ರಿಕ್ಟ್ ನಾನು. ಹಾಂ. ಅಂದರೆ ಜಾಸ್ತಿ ಸಿಟ್ಟು ಬರೋದು. ಸಿಟ್ಟು ಜಾಸ್ತಿ ಬರ್ತದಾ? ಮನೇಲಿ ಬೈಯೋದಿಲ್ವಾ ಸಿಟ್ಟು ಜಾಸ್ತಿ ಮಾಡ್ಕೊಳ್ಬಾರ್ದು, ಹೆಲ್ತಿಗೆ ಒಳ್ಳೆಯಲ್ಲ?
ಆದರೂ ಸಹ ನೀವು ಕಂಟ್ರೋಲ್ ಕೇರ್ ಮಾಡೋಕೆ ಮಾಡಿ ಆಗೋದಿಲ್ಲ ನನಗೆ. ಒಬ್ಬ ಆ ಥರ ಸಹ ಉಂಟಾ? ಅದಕ್ಕೆ ಮಾಡಿ ಎಂತ ಹೇಳ್ತಾರೆ, ಧ್ಯಾನ ಮಾಡಬೇಕು. ಹೇಳಿಲ್ವ ಮನೆಯಲ್ಲಿ ಧ್ಯಾನ ಮಾಡಿದರೆ ಸಿಟ್ಟು ಕಡಿಮೆ ಆಗ್ತದೆ ಅಂತ? ಇಲ್ಲ. ನೀನು ಟ್ರೈ ಮಾಡೊಮ್ಮೆ, ಹಾಗೆ ಸಿಟ್ಟು ಕಡಿಮೆ ಆಗ್ತದೆ. ಒಂದು ಪಿಕ್ಚರ್ ನೋಡಿದ್ದೆ, ಹಾಂ ಅದರಲ್ಲಿ ಒಬ್ಬ ಸಿಟ್ಟು ಅವನಿಗೆ, ಅಂದರೆ ಸೂರ್ಯ ಸನ್ ಆಫ್ ಇಂಡಿಯಾ ಒಂದು ಪಿಕ್ಚರ್ ಇದೆ, ಹಾಂ ಅದರಲ್ಲಿ ಸಿಟ್ಟು ಮಾಡ್ತಾನೆ ಜಾಸ್ತಿ. ಹಾಂ ಮತ್ತು ಅವನ ಅಪ್ಪ ಹೇಳಿದ 21 ದಿವಸ ಚಾಲೆಂಜ್ ಮಾಡ್ಬೇಕಂತ ಹೇಳಿದ್ರು. ಹ್ಞೂ ಓಕೆ ಅಂತ ಹೇಳ್ದ ಅವನು. ಹಾಂ ಹಾಗೆ ನಾನು ಸಹ 21 ದಿವಸ ಚಾಲೆಂಜ್ ಮಾಡಿದೆ ಸಿಟ್ಟು ಮಾಡೋದಿಲ್ಲ ಅಂತ. ಹಾಂ ಹಾಗೆ ಇದು ಮಾಡಿ ಆಯಿತಾ, ಈಗ ಸಮಾಧಾನ ಆಗಿದೆ ನಿಮಗೆ ಸಿಟ್ಟು? ಎಂತ ಮಾಡಿದಿ ಸಿಟ್ಟು ಕಂಟ್ರೋಲ್ ಆಗಲಿಕ್ಕೆ? ಕಂಟ್ರೋಲ್ ಆಗಲಿ ಅಂದರೆ ಕಿವಿಗೆ ಹತ್ತಿ ಹಾಕಿ ಕೂತಿಯಾ? ಇಲ್ಲ, ಮತ್ತೆ ಕಂಟ್ರೋಲ್ ಮಾಡ್ತೀನಿ. ಅವ್ರು ಬೊಬ್ಬೆ ಕೇಳಿಸಿ ಕೈಯಲ್ಲೇ ಗಡಗಡ ಆಗ್ತದೆ ಇದಾಗಿ. ಅಷ್ಟು ಬೇಗ ಬೆಚ್ಚಾಗೋದು? ಯಾರಿಗೆ ತುಂಬ ಬೈಯೋದು ಯಾರಿಗೆ ಮನೆಯಲ್ಲಿ ನೀನು? ನಾನು ಬೈಯೋದಿಲ್ಲ. ಅಲ್ಲ, ನಿಮಗೆ ಸಿಟ್ಟು ಬರೋದು ಜಾಸ್ತಿ ಅಲ್ಲ? ಸೊ ಬೈಯೋದು ಯಾರಿಗೆ? ಕಂಟ್ರೋಲ್ ಮಾಡಿ ಕಂಟ್ರೋಲ್ ಮಾಡ್ತಿ? ಮನಸ್ಸಲ್ಲಿ ಬೈಯೋದು. ಓ, ಮನಸ್ಸಿನಲ್ಲಿ ಅದು ಯಾರಿಗೆ ಕೇಳೋದಿಲ್ಲಲ್ಲ, ಅದು ಪ್ರಾಬ್ಲಮ್ ನಿಂಗೆ ಅಲ್ಲ. ಮನಸ್ಸಿನಲ್ಲಿ ಬೈದರೆ ನಿಂಗೆ ಮಾತ್ರ ಗೊತ್ತಾಗ್ತದೆ. ಸರಿ, ಸ್ಕೂಲಲ್ಲಿ ಹೇಗಿದೆಯಾ? ಪಾಪ ಇದೆಯಾ, ಜೋರಿದೆಯಾ? 2 ಸಹ. ಕಂಪ್ಲೇಂಟ್ ಹೋಗಿದೆ ನಿನ್ನ ಬಗ್ಗೆ ಇಲ್ಲಿ ತನಕ? ಇಲ್ಲ. ಕಂಪ್ಲೇಂಟ್ ಹೋಗಲಿಲ್ಲ? ಓ, ಅದನ್ನು ಮೇಂಟೈನ್ ಮಾಡಿದ್ಯಾ, ಕಂಪ್ಲೇಂಟ್ ಹೋಗೋದಾಗೆ. ಸರಿ, ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಬರ್ತಾರಲ್ಲ, ಆಗ ನಿನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದಾರ? ಹೌದು. ಎಂತಂತ ಕಂಪ್ಲೇಂಟ್ ಬಂದಿದೆ ನಿನ್ನ ಬಗ್ಗೆ? ಫೈಟಿಂಗ್. ಓ, ಫೈಟಿಂಗ್ ಅಂದರೆ ಇದು ಬಾಕ್ಸಿಂಗಲ್ಲಿ ಮಾಡ್ತಾರೆ ಅದಲ್ಲ, ಹಾಂ ಬೇರೆ ಥರ. ಹಾಂ ಅಂದರೆ ಬೈಯೋದು. ಗ್ಯಾಂಗ್ ಉಂಟಾ ನಿಮ್ಮದು? ಇಲ್ಲ. ಇದೆ. ಎಷ್ಟು ಜನ ಇದ್ದಾರೆ ಗ್ಯಾಂಗಲ್ಲಿ? 4 ಜನ. ಟೀಮ್, ಬೆಸ್ಟ್ ಫ್ರೆಂಡ್ಸ್ ಟೀಮ್ ಅದು. ಹಾಂ ಹಾಗೆ. ಹಾಗೆ ಅವರು ಜೋರು ಸಹ ಅವರೇ ಫೇಮಸ್ ಇದ್ದೀರಾ ಅಂತಲ್ಲ ಕ್ಲಾಸಲ್ಲಿ ಇಲ್ಲ ಸ್ಕೂಲಲ್ಲಿ? ಇಲ್ಲ ಇಲ್ಲ. ನಿಮ್ಮ ಗ್ಯಾಂಗ್ ಬಂದ ಕೂಡಲೇ ಹೆದರುದು? ಇಲ್ಲ ಇಲ್ಲ, ಆ ಥರ ಇಲ್ಲ. ಫ್ರೆಂಡ್ಸ್ ಮಾತ್ರ. ಫ್ರೆಂಡ್ಸ್ ಮಾತ್ರ? ಬೆಸ್ಟ್ ಫ್ರೆಂಡ್ಸ್ ಅವರೇ. ಅವರೇ. ಯಾರು ಅದರಲ್ಲಿ ಹುಷಾರು ಯಾರು? ಮನೀಶ್. ನೀನಿಲ್ವಾ? ನಾ ಇದ್ದೀನಿ. ನೀನು ಎಷ್ಟು ಲೆವೆಲಲ್ಲಿ ಇದೆಯಾ? ಗೊತ್ತಿಲ್ಲ. A+ ಅಂತ. ಹೌದು. ಕ್ಲಾಸಲ್ಲಿ ಟಾಪರ್ ಯಾರು? ಶ್ರೀರಕ್ಷ. ಹುಡುಗಿಯಾ? ಏನು ಬಾಯ್ಸ್ ಹಿಂದೆ ಹೋದದ್ದು? ಈಗ ಬಾಯ್ಸಿಗೆ try ಎಲ್ಲ ಮಾಡ್ಬೇಕು ನಾನು. ಅಲ್ಲ, ನಿಮಗೆ ಜಗಳ ಮಾಡೋದೇ ಆಗ್ತದೆ ಅಲ್ಲ? ಹ್ಞೂ ಅಂತೆ. ಅಲ್ಲ, ನೀನು ಒಪ್ಕೊಂಡು ನೋಡು, ಹುಡುಗರು ಜಗಳ ಮಾಡೋದೇ ಜಾಸ್ತಿ ಅಂತ. ಹೌದು. ಅವ್ರು ಇದು ಸಹ ಎಂತ ತಂಟೆ ಮಾಡೋದು ಸಹ ಜಾಸ್ತಿ ಇದ್ದಾರೆ. ಅದಕ್ಕೆ ಹೇಳುದು ಹುಡುಗಿಯರು ಪಾಪ ಅಂತ ಹೇಳ್ಕೊಂಡು. ಹುಡುಗರು ಜೋರೆ ಅಲ್ಲ? ಹ್ಞೂ, ಒಪ್ಕೊಂಡ್ಯಾ? ಆಗ್ಬೋದು. ಸರಿ, ಈಗ ಮನೀಶ್ ಟ್ರೈ ಮಾಡ್ತಾ ಇದ್ದಾನೆ ಅವನು ಟಾಪರ್ ಆಗಲಿಕ್ಕೆ. ಈ ನಾನು ಸಹ ಟ್ರೈ ಮಾಡ್ತಿದ್ದೆ. ಸರಿ, ಆಲ್ ದ ಬೆಸ್ಟ್. ನೆಕ್ಸ್ಟ್ ಟಾಪರ್ ನೀನೇ ಆಗ, ಆಯಿತಾ? ಸರಿ, ಸ್ಕೂಲಲ್ಲಿ ಯಾವುದು ಟೀಚರ್ ನಿಮಗೆ ತುಂಬ ಇಷ್ಟ? ಅಶ್ವಿನಿ. ಏನು ಸ್ಪೆಷಲ್? ಸೈನ್ಸ್. ಸರಿ, ಮ್ಯಾಥ್ಸಾ? ಅಲ್ಲ, ಸೈನ್ಸ್. ಸೈನ್ಸಿಗ ಪಾಪ ಇದ್ದಾರ ಅಂತವ ಮೇಡಮ್? 2 ಸಹ ಜೋರಿದ್ದಾರೆ, ಪಾಪ ಸಹ ಇದ್ದಾರೆ. ನಿಮ್ಮ ಕ್ಲಾಸ್ ಟೀಚರ್ ಯಾರು? ಇನ್ನೂ ಡಿಸೈಡ್ ಆಗಿಲ್ಲ. 9th. ಹೌದಾ? ಅಲ್ಲ, ಈಗ ನೀನು ಸ್ಕೂಲ್ ಮುಂಚೆ ಯಾವುದಿದ್ರು? ಅದೇ ಆ ಸ್ಕೂಲ್. ಅದೇ ಸ್ಕೂಲಲ್ವಾ? ಅಲ್ಲಿ ಯಾರಿದ್ರು ಟೀಚರ್? ಕ್ಲಾಸ್ ಟೀಚರ್ ಬೇರೆ ಇದ್ರ? ಅವರೇ, ಅಶ್ವಿನಿ ಇದ್ದಾರೆ. ಹಾಂ, ಅವರೇ. ಈಗ ಚೇಂಜ್ ಆಗಬೇಕಾ 9th? ಸರಿ, ಎಷ್ಟನೇ ಬೆಂಚಲ್ಲಿ ಇದೆಯಾ? ಫಸ್ಟ್ ಬೆಂಚಾ? ತಂಟೆ ಮಾಡ್ತೀನಿ ಅಂತ ಫಸ್ಟ್ ಬೆಂಚಲ್ಲಿ ತಂದಿಲ್ಲ? ನಾನೇ ಫಸ್ಟ್ ಬೆಂಚ್ ಕೂತ್ಕೊಂಡೆ. ಓ, ನಿಮಗೆ ಅದು ಹೈಟ್ ವೈಸ್ ಎಲ್ಲ ಏನು ಕೂತ್ಕೊಳಿಸಿದ್ರು? ಅದು ಮಾಡಿಸ್ತಾರೆ. ಹಾಂ, ಅಂದರೆ ನನಗೆ ಓದಲಿಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಬೇಕಲ್ಲ, ಅದಕ್ಕೆ ನಾನೇ ಫಸ್ಟ್ ಬೆಂಚ್ ಕೂತ್ಕೊಂಡೆ. ಲಾಸ್ಟ್ ಬೆಂಚಲ್ಲಿ ಪೋಖ್ರಿ ಮಾಡುವವರು ಇರೋದಾ? ಫಸ್ಟ್ ಬೆಂಚಲ್ಲೆಲ್ಲ ಟಾಪರ್ಸ್ ಇರೋದು. ನೀನು ಹಾಗಿದ್ರೆ ಫಸ್ಟ್ ಬೆಂಚಲ್ಲಿ ಸೈಲೆಂಟ್ ಆಗಿ ಕೂತಿರ್ತೀಯಾ? ಇಲ್ಲ, ಅಲ್ಲಿ ಸಹ ತಂಟೆ ಮಾಡ್ತಾ ಇರ್ತೀಯಾ? ತಂಟೆ ಅಲ್ಲ, ಆಟ ಆಡೋದು. ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಎಂತ ಆಟ ಆಡ್ತೀಯಾ? ಫಸ್ಟ್ ಫ್ರೀ ಪೀರಿಯಡ್ ಆಟ ಆಡೋದು. ಹಾಂ, ಏನೆಲ್ಲ ಮಾಡ್ತಾರೆ ಸ್ಕೂಲಲ್ಲಿ ನಿಮಗೆ ಸ್ಪೆಷಲ್ ಆಗಿ? ಅಂದರೆ ಗೇಮ್ಸ್ ಎಲ್ಲ ಏನಾದರೂ ಉಂಟಾ? ಗೇಮ್ಸ್ ಅಂತ ಇಲ್ಲ, ಅಂದರೆ PT ಬಿಡ್ತಾರೆ. ಹೌದಾ? PT ಎಂತ ಮಾಡ್ತಾರೆ ಅದರಲ್ಲಿ? ಫುಟ್ಬಾಲ್ ಆಟ ಆಡ್ತಾರೆ, ಬಾಸ್ಕೆಟ್ಬಾಲ್, ವಾಲಿಬಾಲ್, ಶಾರ್ಟ್ ಪುಟ್, ಡಿಸ್ಕ್, ಜಾವಲಿ. ಯಾರು ಹೇಳಿಕೊಡ್ತಾರೆ ಅದನ್ನೆಲ್ಲ? ಅದು PT ಸರ್. ಓ, PT ಸರ್ ಅಷ್ಟು ಹುಷಾರಿದ್ದಾರೆ ಎಲ್ಲ ಸ್ಪೋರ್ಟ್ಸಲ್ಲಿ ಸಹ ಅವರೇ. ಯಾವುದು ನಿಂದು ಫೇವ್ರೆಟ್ ಸ್ಪೋರ್ಟ್ಸ್ ಯಾವುದು? ಒಂದು ಶಾರ್ಟ್ ಪುಟ್, ಡಿಸ್ಕ್, ಹ್ಯಾಮರ್ ಥ್ರೋ ಇನ್ನೂ ಆಗಿಲ್ಲ, ಇಷ್ಟ ಅದು. ಮತ್ತು ಜಾವಲಿ, ರನ್ನಿಂಗ್ ರೇಸ್, ಹೈ ಜಂಪ್, ಲಾಂಗ್ ಜಂಪ್, ಮತ್ತು ಬಾಸ್ಕೆಟ್ಬಾಲ್. ಎಲ್ಲ ಸರ್? ಅದಕ್ಕಿಂತ ಎಲ್ಲ ಸ್ಪೋರ್ಟ್ಸ್ ಅಂತ ಹೇಳ್ಬಿಡು. ಯಾವುದು? ಫುಟ್ಬಾಲ್. ಅದೇನಾಗೋದಿಲ್ಲ, ಅದೇ ಪಾಸ್ ಕೊಡೋದಿಲ್ಲ, ಟ್ಯಾಕಲ್ ಮಾಡಿರೋದು. ಹಾಗೆಯಾ? ಹೌದು. ಸ್ಪೋರ್ಟ್ಸ್ ಡೇಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ಯಾ? ಮಾಡಿಲ್ಲ. ಏನು? 4th ಸ್ಟ್ಯಾಂಡರ್ಡ್ ಮಾಡಿದೆ. ಈಗ ಇಲ್ವಾ ಯಾವ ಸ್ಪೋರ್ಟ್ಸ್ ಡೇ ಎಲ್ಲ ಮಾಡಲಿಲ್ಲ? ಮಾಡ್ತಾರೆ, ಅದು 8ನೇ ಕ್ಲಾಸಲ್ಲಿ ಇರಲಿಲ್ಲ. ಅಂದರೆ ಕೊರೋನಾ ಆಯ್ತಲ್ಲ, ಹಾಗೆಯಾ? ಯಾವುದು ಕೊರೋನಾ ಸ್ಕೂಲ್ ಮಿಸ್ ಮಾಡ್ಕೊಳ್ತಿದ್ಯಾ? ಹೌದು. ಈಗ ಸ್ಕೂಲ್ ಅಂದರೆ ಇಷ್ಟ ನನಗೆ. ಹೌದಾ? ಡೈಲಿ ಬಸ್ಸಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಬರ್ಬೋದು. ಹೌದು.
ಮತ್ತು ಊಟ ಎಲ್ಲ ಸ್ಕೂಲಲ್ಲೇ ಉಂಟಾ? ಹಾಂ. ಬಿಸಿ ಊಟ ಹ್ಞೂ. ಡೈಲಿ ಸ್ಪೆಷಲ್ ಇರ್ತದಾ ಊಟಕ್ಕೆ? ಹಾಂ, ಸ್ಪೆಷಲ್ ಇರ್ತದೆ. ನಿಮಗೆ ಬಡಿಸ್ಲಿಕ್ಕೆ ಅಂದರೆ ಸೀನಿಯರ್ಸಾ? ಇಲ್ಲ, ಆಂಟಿ ಬರ್ತಾರೆ. ಬೇರೆಯವರೇ ಇದ್ದಾರಾ? ಸರಿ. ಸ್ಕೂಲಲ್ಲಿ ಅಸೆಂಬ್ಲಿ ಎಲ್ಲ ಆಗ್ತದಾ? ಹಾಂ. ಏನು ಮಾಡ್ತಾರೆ ಅಸೆಂಬ್ಲಿಯಲ್ಲಿ? ಇದು ಪ್ರೇಯರ್ ಮಾಡ್ತಾರೆ, ಮಾತಾಡ್ತಾರೆ ಅಲ್ಲ. ಏನು ಮಾತಾಡೋದು? ಪ್ರಿನ್ಸಿಪಲ್ ಟಾಕ್ ಇರ್ತದೆ ಡೈಲಿ? ಡೈಲಿ ಇಲ್ಲ, ಹಾಂ, ತಿಂಗಳಿಗೆ ಒಂದ್ಸಲ ಆ ಥರ ಎಲ್ಲ ಇರ್ತದೆ. ಓಕೆ. ನಿಮಗೆ ಡೈಲಿ ಹೋದಾಗ ಕ್ಲಾಸಲ್ಲಿ ಪ್ರೇಯರ್ ಎಲ್ಲ ಏನಿಲ್ವಾ? ಕ್ಲಾಸಲ್ಲಿ ಉಂಟು ಪ್ರೇಯರ್. ಹೇಗೆ, ಯಾವುದು ಪ್ರೇಯರ್ ಮಾಡ್ತಾರೆ? ಜನಗಣಮನ ಅದೇಯಾ? ರಾಷ್ಟ್ರಗೀತೆ. ಹಾಂ, ಸರಿ. ಇದು ನಾಡಗೀತೆ. ಹಾಂ, ನಾಡಗೀತೆ, ಒಂದೇ ಮಾತರಂ, ಜನಗಣ. ಮತ್ತು ಸಂಜೆ ರಿಟರ್ನ್ ಬರುವಾಗ? ಸಂಜೆ ಏನಿಲ್ಲ, ಕ್ಲಾಸ್ ಬಿಟ್ಟ ಕೂಡ ಸೀದಾ ಬರೋದು. ಹೌದು. ಈಗ ನಿಮಗೆ ಯಾವುದು ಕ್ಲಾಸ್ ಇಲ್ಲ ಅಂತ ಅನ್ಕೋ, ಆವಾಗ ಬೇಗ ಬಿಡ್ತಾರಾ? ಮನೆಗೆ ಹೋಗ್ಬೋದಾ? ಇಲ್ಲ. ಮತ್ತು ಸ್ಕೂಲಲ್ಲೇ ಇರಬೇಕು. ಎಂತ ಮಾಡ್ತಾರೆ ಸ್ಕೂಲಲ್ಲಿ? ಲೈಬ್ರರಿಗೆ ಹೋಗುದಾ? ಇಲ್ಲ, ಲೈಬ್ರರಿ ಅಂದರೆ ಬ್ರೇಕ್ ಪೀರಿಯಡ್ ಎಲ್ಲ ಹೋಗ್ಲಿಕ್ಕೆ ಉಂಟು. ಇಷ್ಟೇ ಇದ್ರೆ ಹೋಗ್ಬೋದು, ಇಷ್ಟೇ ಇಲ್ಲದ ಹೋಗ್ಲಿಕ್ಕೆ. ಹಾಗೆಯಾ? ಮತ್ತು ಈಗ ನಿಮ್ಮದು ಕಾಂಪಿಟೇಷನ್ ಎಲ್ಲ ಏನಾದರೂ ಆಗಿದೆ? ಲೈಕ್ ರಂಗೋಲಿ? ಹಾಂ, ಇದೆ. ನೀನು ಯಾವುದ್ರಲ್ಲಾದರೂ ಪಾರ್ಟಿಸಿಪೇಟ್ ಮಾಡಿದ್ಯಾ? ಡ್ರಾಯಿಂಗ್ ಮತ್ತು ಎಸ್ಸೆ ಮಾಡಿ. ನಿಮಗೆ ಡ್ರಾಯಿಂಗೇ ಇಷ್ಟವಾ? ಇಲ್ಲ, ಡ್ರಾಯಿಂಗ್ ಅಷ್ಟೊಂದು ಇಷ್ಟ ಇಲ್ಲ. ಯಾಕೆ? ಅದನ್ನು ಮಿಸ್ಟೇಕ್ ಆಗ್ತದೆ ಒಂದ್ಸಲ. ಮತ್ತು ನಿಂಗೆ ಯಾವುದು ಇಷ್ಟ? ಡ್ರಾಯಿಂಗ್ ಇಷ್ಟ ಇಲ್ಲ, ಬೇರೆ? ಸಿಂಗಿಂಗ್ ಇಷ್ಟವಾ? ಸಿಂಗಿಂಗ್ ಕ್ಲಾಸ್ ಹೋಗ್ತಿದ್ಯಾ? ಇಲ್ಲ, ಮತ್ತೆ ನಾನೇ ಕಲ್ತಿದ್ದೆ. ಯಾರು ಕಲಿಸಿಕೊಟ್ರು? ಕಲಿಸಿಕೊಡೋದು ನಾನು ಮಾಡಿದ್ದು. ನೀನೇ ಒಂದು ಸಾಂಗ್ ಕೇಳೋದು, ಅದನ್ನು ನೀನು ಬೈ ಆಟ ಹಾಕೋದು, ಹಾಗೆ. ಮನೇಲಿ ಸಪೋರ್ಟ್ ಮಾಡ್ತಾರಾ? ಇಲ್ಲ, ಅಜ್ಜಿ ಸಪೋರ್ಟ್ ಮಾಡ್ತಾರೆ. ಅಜ್ಜಿ ಹಾಡ್ತಾರಾ? ಇಲ್ಲ. ಮನೇಲಿ ಭಜನೆ ಎಲ್ಲ ಮಾಡ್ತಾರಾ? ಹಾಂ, ಚಿಕ್ಕಮ್ಮ ಮಾಡ್ತಾರೆ ಡೈಲಿ? ಹಾಂ, ಡೈಲಿ ಭಜನೆ ಇರ್ತದೆ. ಹೌದು. ನೀನು ಸ್ವಲ್ಪ ಪದ್ಯ ಹೇಳ್ತಿ. ಎಷ್ಟು ಗಂಟೆ ತನಕ ಭಜನೆ ಮಾಡ್ತಾರೆ? 6:30 7 o'clock. ಅರ್ಧ ಗಂಟೆ. ಈಗ ಮಿಸ್ ಆದರೆ, ಈಗ ನೀನು ಹೊರಗಡೆ ಎಲ್ಲ ಹೋಗಿರ್ತೀಯ, ಆಗ ಮಾಡೋದಿಲ್ಲ. ಅಲ್ಲ, ಮನೇಲಿ ಇರ್ತದೆ ಭಜನೆ, ನೀನಿಲ್ಲ ಅಂದರು? ಹಾಂ, ಇರ್ತದೆ. ಡೈಲಿ ರೂಟೀನ್ ಅದು? ಓಕೆ. ಸಂಡೇ ಒಂದಿರೋದಿಲ್ಲ. ಸಂಡೇ ಇರೋದಿಲ್ಲ ಅಷ್ಟೇಯಾ? ಸರಿ, ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ? ಹಾಂ, ಸರಿ. ಅರಳು ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ಈಗ ನೀನು ಸಿಂಗಿಂಗಲ್ಲೆಲ್ಲ ಇದ್ದೀಯ ಅಂತ ಹೇಳಿದಿ ಅಲ್ವಾ? ಯಾವ ಸಾಂಗ್ ಹಾಡ್ತೀಯ ಇವಾಗ? ಸಾಮಜವರ್ಗಮ್ಮ. ಹೌದಾ? ಯಾರು ಹೇಳಿಕೊಟ್ಟಿದ್ದು ಈ ಸಾಂಗ್ನ? ಅದು ನಾನೇ ಕಲ್ತಿದ್ದೆ. ಹೇಗೆ ಕಲ್ತೀಯಾ? ಒಂದು ಪಿಕ್ಚರ್ ನೋಡಿದೆ, ಕನ್ನಡದಲ್ಲಿ ಬಂದಿತ್ತು. ತೆಲುಗು ಡಬ್ಬಿಂಗ್ ಆಗಿ ಕನ್ನಡದಲ್ಲಿ ಬಂದಿತ್ತು. ನೀನು ಯಾವ ಮೂವಿ ಜಾಸ್ತಿ ನೋಡೋದು? ಅಲ್ಲು ಅರ್ಜುನ್. ಓ, ತಮಿಳ? ತೆಲುಗು ಜಾಸ್ತಿ ನೋಡೋದು, ಕನ್ನಡ ನೋಡೋದಿಲ್ಲ? ಕನ್ನಡ ನೋಡ್ತೀನಿ. ಯಾವುದು ನಿಂದು ಫೇವ್ರೆಟ್ ಮೂವಿ? ಅದು ಸುಮಾರು ಉಂಟು. ಒಂದು ನಿಂದು ಫೇವ್ರೆಟ್ ಅಂತ ಇರ್ತದಲ್ಲ? ಸೂರ್ಯ ಸನ್ ಆಫ್ ಇಂಡಿಯಾ. ಅದೇ ಇಷ್ಟವಾ? ಓ, ಅದನ್ನು ನೋಡಿ ನಿಮಗೆ ಸಿಟ್ಟು ಕಂಟ್ರೋಲ್ ಆಗೋದಲ್ಲ, ಸೊ ನಿಂಗೆ ಅದೇ ಇಷ್ಟ. ಸರಿ. ಮತ್ತೆ ಅಲ್ಲ ವೈಕುಂಠಪುರಂ. ಅದು ಯಾವುದಾ? ಅದು ತೆಲುಗು. ಅದರಲ್ಲಿ ಯಾರು ಹೀರೋ? ಅಲ್ಲು ಅರ್ಜುನ್. ಅವನೇಯಾ? ಸರಿ. ನಿಂದು ಫೇವ್ರೆಟ್ ಡಿಶ್ ಯಾವುದು? ಮಸಾಲೆ ದೋಸೆ. ಮನೇಲಿ ಮಾಡ್ತಾರಾ ಮಸಾಲೆ ದೋಸೆ? ಹಾಂ, ಮಾಡ್ತಾರೆ. ಯಾರು ಮಾಡೋದು? ಅಜ್ಜಿ ಇರ್ತಾರೆ, ಅಮ್ಮ ಇರ್ತಾರೆ, ಚಿಕ್ಕಮ್ಮ ಇರ್ತಾರೆ. ನಿನ್ನ ಅಮ್ಮ ಮಾಡುವ ಡಿಶಸಲ್ಲಿ ನಿಂದು ಫೇವ್ರೆಟ್ ಡಿಶ್ ಯಾವುದು? ಚಿಕನ್ ಸುಕ್ಕ. ಓ, ಚಿಕನ್ ಸುಕ್ಕ ಸ್ಪೆಷಲಿಸ್ಟ್ ನಿಮ್ಮಮ್ಮ. ನೀನೇನು ಸ್ಪೆಷಲಿಸ್ಟ್? ಏನಿಲ್ಲ, ತಿನ್ನೋದ್ರಲ್ಲಿ ಮಾತ್ರ? ಇಲ್ಲ, ನಾನು ಸಹ ಕುಕಿಂಗ್ ಮಾಡ್ತೀನಿ. ಮಾಡ್ತೀಯಾ? ಏನೆಲ್ಲ ಕುಕ್ ಮಾಡ್ತೀಯಾ? ಟೊಮೆಟೊ ಸಾರು, ಬೇಳೆ ಸಾರು. ಓ, ಬೇಳೆ ಸಾರು ಮಾಡ್ತೀಯಾ? ವೆಜಿಟೇಬಲ್ಸ್ ಎಲ್ಲ ತರಕಾರಿ ಸಾರೆಲ್ಲ ಬರ್ತದೆ. ನಾನ್ ವೆಜ್ ಬರೋದಿಲ್ಲ? ನಾನ್ ವೆಜ್ ಸಹ ಬರ್ತದೆ. ನಾನ್ ವೆಜ್ ಸಹ ಬರ್ತದಾ? ಆಗ್ಬೋದು. ಯಾರು, ನೀನೇ ಕಲ್ತೀಯಲ್ಲ ಅಮ್ಮ ಹೇಳಿಕೊಟ್ರಾ ಕುಕಿಂಗ್? ಒಂದು ಬುಕ್ಕಲ್ಲಿ ಇತ್ತು, ಅದು ನೋಡಿ. ಓ, ಬುಕ್ ನೋಡಿ ಟ್ರೈ ಮಾಡಿದ್ದು. ಯಾವಾಗ? ಲಾಕ್ಡೌನ್ ಟೈಮಲ್ಲಿ ಕಲ್ತೀಯಾ? 7th ಕಲ್ತಿ. ಆಗ ಲಾಕ್ಡೌನ್ ಇರಲಿಲ್ಲ? ಇತ್ತು. ಲಾಕ್ಡೌನ್ ಟೈಮಲ್ಲಿ ನೀ ಕಲ್ತದಾ? ಎಲ್ಲ ಅದು ಬುಕ್ ನೋಡಿ ಎಲ್ಲ ಟ್ರೈ ಮಾಡಿದ್ದು? ಬೈಲಿಲ್ಲ ಮನೇಲಿ ಟ್ರೈ ಮಾಡುವಾಗ? ಇಲ್ಲ, ಪರವಾಗಿಲ್ಲ, ಟ್ರೈ ಮಾಡೋದು ಸುಮ್ಮನಾದ್ರೆ. ಯಾರು ನೀನು ಮಾಡಿದ ಅಡುಗೆ ತಿನ್ನೋದು ಜಾಸ್ತಿ? ಅಜ್ಜಿ. ನಾವು ಅಜ್ಜಿಗೆ ಇಷ್ಟವ? ಪಾಪ ಮೊಮ್ಮಗ ಇಷ್ಟಪಟ್ಟು ಮಾಡಿದಲ್ಲ ಹೇಳಿ ಅವ್ರು ಕಷ್ಟಪಟ್ಟು ತಿಂತಾರ ಅಂತಲ್ಲ? ಹ್ಞೂ. ಹಾಗಿದ್ರೆ ಅಷ್ಟು ಒಳ್ಳೆ ಆಗೋದಿಲ್ಲ ಅಂತ ನೀನೇ ಒಪ್ಕೊಂಡು? ಒಳ್ಳೇದಲ್ಲ, ಒಳ್ಳೆ ಟೇಸ್ಟ್ ಆಗ್ತದೆ. ಹೌದಾ? ಅಷ್ಟು ಒಳ್ಳೆ ಆಗ್ತದಾ? ಸರಿ, ಎಂತೆಲ್ಲ ಟ್ರೈ ಮಾಡಿದ್ದಿ ಬೇರೆ, ಅದು ಬಿಟ್ಟು ರೆಸಿಪೀಸ್? ಸರಿ, ಇಲ್ಲ, ಮಸಾಲೆ ದೋಸೆ ಮಾಡಿದ್ದೆ. ಮಸಾಲೆ ದೋಸೆ ಟ್ರೈ ಮಾಡಿದ್ಯಾ? ನೀನು ಹೇಳಿಕೊಟ್ಟದ ಅಮ್ಮನಿಗೆ ಮಸಾಲೆ ದೋಸೆ ಮಾಡೋದು? ಇಲ್ಲ, ಅವರೇ ಮಾಡಿದ್ದು. ನಾನು ನೋಡಿ ಮಾಡಿದ್ದು. ನೀನು ಮಸಾಲೆ ದೋಸೆ ಮಾಡಲಿಕ್ಕೆ ಅಮ್ಮನಿಗೆ ಯಾರು ಹೇಳಿಕೊಟ್ರು? ಅದು ಗೊತ್ತಿಲ್ಲ, ಅಮ್ಮವೇ ಕಲ್ತದ್ದು. ಸರಿ, ನಿಂದು ಫೇವ್ರೆಟ್ ಹೀರೋ ಯಾರು? ಅಲ್ಲು ಅರ್ಜುನ್. ಹೀರೋಯಿನ್? ಪೂಜಾ ಹೆಗ್ಡೆ. ಪೂಜಾ ಹೆಗ್ಡೆ. ಅವ್ರು ಬಿಟ್ಟು ಬೇರೆ ಯಾರಿಲ್ಲ? ಕನ್ನಡದವ್ರು ಯಾರು? ಕನ್ನಡದವರು ಪುನೀತ್. ಹಾಂ.
ಯಶ್ ಯಶ್ ಮತ್ತು ಸುದೀಪ್, ಸುದೀಪ್. ಹೀರೋಯಿನ್ಸ್ ಯಾರಿಲ್ವಾ? ರಚಿತಾರಾಮ್, ರಚಿತಾರಾಮ್, ರಶ್ಮಿಕಾ ಮಂಡನ ಹಾಂ ಮತ್ತು ಅಷ್ಟೇ. ಯಾವುದು ಮೂವಿ, ಕನ್ನಡ ಮೂವಿ ನೋಡಿದ್ಯಾ ರೀಸೆಂಟ್ಲಿ? ಯುವರತ್ನ. ನೋಡಿದ್ಯಾ? ಇಲ್ಲಿ ಟಾಕೀಸಿಗೆ ಹೋಗಿದ್ರಾ? ಇಲ್ಲ. ಮತ್ತೆ ಮೊಬೈಲ ಟಿವಿಯಲ್ಲಿ ನೋಡಿದ್ದು. ಈಗ ನೀನು ಥಿಯೇಟರ್ಗೆ ಹೋಗಿ ಯಾವ ಮೂವಿ ನೋಡಲಿಲ್ಲ? ನೋಡಿದೆ. ಯಾವ ಮೂವಿ ನೋಡಿ? ಬಾಹುಬಲಿ 2 ನೋಡಿದೆ. ಹಾಂ. ಅಮೇಜಿಂಗ್ ಸ್ಪೈಡರ್ಮ್ಯಾನ್ ನೋಡಿದೆ. 2 ಅಮೇಜಿಂಗ್ ಸ್ಪೈಡರ್ಮ್ಯಾನ್ 2 ಮತ್ತು ಅಷ್ಟೇ ನೋಡಿದೆ. ಸರಿ, ಮನೆಯಲ್ಲಿ ಟಿವಿಯಲ್ಲಿ ಏನೆಲ್ಲ ನೋಡ್ತೀಯಾ? ಟಿವಿಯಲ್ಲಿ ಸಿನಿಮಾನೇ ಜಾಸ್ತಿ ನೋಡಿ. ಬೇರೆ ಸೀರಿಯಲ್ಸ್ ಎಲ್ಲ ಮನೇಲಿ ನೋಡೋದು? ಸೀರಿಯಲ್ ನೋಡ್ತೀನಿ ಒಂದು. ಯಾವುದು? ಸತ್ಯ ನೋಡಿ. ಏನದು ಆ ಸೀರಿಯಲಲ್ಲಿ ಅಂತ ಸ್ಪೆಷಲ್ ಏನು? ಅದು ಹುಡುಗಿದ್ದು ಹುಡುಗ ಮಾಡೋದು. ಹಾಂ. ಅಂದರೆ ಗೊತ್ತಿಲ್ಲ ಆ ಥರ. ಅಂದರೆ ಡೈಲಿ ಬಿಡದೆ ನೋಡ್ತೀಯಾ ಎಪಿಸೋಡ್ನ? ಇಲ್ಲ. ಮಿಸ್ ಮಾಡ್ಕೊಳ್ತೀಯಾ? ಸರಿ. ಸರಿ, ಬೇರೆ ಏನು ನೋಡೋದಿಲ್ಲ ಸೀರಿಯಲ್ಸ್? ಟಿವಿಯಲ್ಲಿ ಅದು ಒಂದೇ ನೋಡೋದು. ಮತ್ತು ಮಹಾನಾಯಕ ನೀನು ಭೀಮರಾವ್ ಸರ್, ಹಾಂ ಅದೇ. ಅದು ನೋಡ್ತಿದ್ಯಾ? ಇವಾಗ ಉಂಟದು? ಉಂಟು. ಬರ್ತಾ ಉಂಟಾ? ಸರಿ, ಮತ್ತು ಫ್ರೀ ಟೈಮಲ್ಲಿ ಬೇರೆ ಏನು ಮಾಡ್ತೀಯಾ? ಸಿಂಗಿಂಗ್. ಸಿಂಗಿಂಗ್ ಒಬ್ಬನೇ ಕುತ್ಕೊಂಡು ಸಿಂಗಿಂಗ್ ಮಾಡ್ತಾ ಇರ್ತೀಯಾ? ಎಲ್ಲಿ ನಿನ್ನ ರೂಮಲ್ಲಿಯಾ? ಹಾಂ. ಯಾವುದು ಸಾಂಗ್ ಕಿವಿಗೆ ಹಾಕ್ಕೊಂಡು ನಿನ್ನ ಪಾಡಿಗೆ ಪದ್ಯ ಹಿಡ್ಕೊಂಡು ಹೋಗ್ತೀಯಾ? ಕಿವಿ ಹಾಕೋದಿಲ್ಲ, ಮೊಬೈಲಲ್ಲಿ ಇಡೋದು ಸ್ಪೀಕರಲ್ಲಿ. ಆವಾಗ ಮನೆಯಲ್ಲಿ ಬೇರೆಯವರಿಗೆ ಡಿಸ್ಟರ್ಬ್ ಆಗೋದಿಲ್ಲ? ಇಲ್ಲ, ಅವ್ರು ಸಹ ಕೇಳಿಕ್ಕೆ ಇಷ್ಟ ಆಗ್ತದೆ. ಓಕೆ, ನೀನು ಹಾಡೋದಂದರೆ ಎಲ್ರಿಗೂ ಮನೇಲಿ ಇಷ್ಟವೇ. ಅಷ್ಟು ಒಳ್ಳೆ ಹಾಡು ಹಾಡ್ತೀಯಾ. ಸ್ಕೂಲಲ್ಲಿ ಯಾವುದಾದ್ರು ಕಾಂಪಿಟೇಷನ್ಗೆ ಹೋಗಿದ್ಯಾ ಸಿಂಗಿಂಗ್ ಅದು? ಇಲ್ಲ. ಏನು ಟ್ರೈ ಮಾಡಲಿಲ್ಲ? ಅಲ್ಲಿ ಇರಲಿಲ್ಲ, ಅಪರ್ಚುನಿಟಿ ಬರಲಿಲ್ಲ. ಸರಿ, ರಜೆ ಇತ್ತಲ್ಲ ಇಷ್ಟು ಟೈಮು, ಏನು ಮಾಡಿದ್ಯಾ ರಜೆಯಲ್ಲಿ? ಕ್ಯಾಂಪಿಗೆ ಹೋಗಿದೆ. ಎಲ್ಲಿ ಕ್ಯಾಂಪ್? ಸ್ಕೂಲಲ್ಲೇ ಬಣ್ಣದ ಹೆಜ್ಜೆ. ಹೌದಾ? ಏನೆಲ್ಲ ಹೇಳಿಕೊಟ್ರೆ ಕ್ಯಾಂಪಲ್ಲಿ? ನಾಟಕ ಮತ್ತು ಆಟ ಎಲ್ಲ ಇತ್ತು. ಯಾವುದಾದ್ರು ಡೈಲಾಗ್ ಹೇಳ್ಬೋದಾ ನಾಟಕದ್ದು? ಮರ್ತೋಗಿದಾ? ಮತ್ತೆ ಮತ್ತೇನು ನೆನಪುಂಟು? ಸಿನಿಮಾದ ಡೈಲಾಗ್ ಉಂಟು. ಸರಿ, ಹೇಳ್ತೀಯಾ? ಯಾವ ಡೈಲಾಗ್ ಹೇಳ್ತೀಯಾ? ದರ್ಶನ್. ಸರಿ, ಹೇಳಿ. ಯಾವ ಮೂವಿದಂತ ಹೇಳ್ಕೊ, ನನಗೆ ಸಹ ಗೊತ್ತಾಗಬೇಕು. ರಾಬರ್ಟ್. ಸರಿ, ಹೇಳಿ. ನಾನು ಚತುರ್ದಶಕ ಭುವನ ಭಯಂಕರ ನಾಡ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವತ್ರ ಸರ್ವಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂದೋಪತಂದಗಳನ್ನೇ ಚಂಡಾಡಬಲ್ಲ ತಂಡು ದಾಳಿಗಳಿಗೆ ಮಂಡನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ, ಪ್ರಚಂಡ ರಾವಣ. ನನಗೆ ಭಯ ಆಯಿತು ನಿನ್ನ ಡೈಲಾಗ್ ಕೇಳಿ. ಅಷ್ಟು ಸೀರಿಯಸ್ ಆಗಿ ಹೇಳಿದ್ಯಾ ಪ್ರಚಂಡ ರಾವಣ ಅಂತ. ಸರಿ, ರಾವಣ ಯಾರು? ಶ್ರೀಲಂಕಾದಲ್ಲಿ ಹಾಂ, ರಾಜ. ಎಂಥದ್ದು ಒಂದು ರಾಜ ಆಗಿದ್ದ. ಅವನು ಯಾವ ಕ್ಯಾರೆಕ್ಟರಲ್ಲಿ ಬರ್ತಾನೆ ಅಂದರೆ ಯಾವುದು? ರಾಮಾಯಣದಲ್ಲಿ ಬರ್ತಾನೆ? ರಾಮಾಯಣದಲ್ಲಿ. ಮತ್ತು ಅವನನ್ನು ಯಾರು ಇದು ಸಂಹಾರ ಮಾಡಿದ್ದು? ಅಂದರೆ ರಾವಣನ ಕೊಂದಿದ್ರಲ್ಲ? ಹೌದು. ಹಾಂ, ಯಾರು ಕೊಂದ್ರು? ರಾಮವ. ಸ್ಟೋರಿ ಗೊತ್ತುಂಟ ರಾಮಾಯಣ ಮಹಾಭಾರತದಲ್ಲ? ಸರಿ, ಮಹಾಭಾರತದಲ್ಲಿ ಯಾವುದಾದ್ರು ಸ್ಟೋರಿ ಹೇಳ್ತೀಯಾ? ಸ್ಟೋರಿ ಗೊತ್ತಿಲ್ಲ, ನೆನಪಾಯ್ತು. ನೋಡ್ತಿದ್ಯಾ? ಟಿವಿಯಲ್ಲಿ ಬರ್ತಿತ್ತು? ಮೊದಲು ನೋಡಿದೆ, ಈಗ ನೆನಪಿಲ್ಲ. ಲಾಕ್ಡೌನ್ ಟೈಮಲ್ಲಿ ಬರ್ತಿತ್ತು. ನೋಡ್ತಿದ್ಯಾ? ಅವು ನೋಡಿದೆ, ಈಗ ಬರ್ತಾ ಇಲ್ಲ. ಈಗ ಬರ್ತಾ ಇಲ್ವಾ? ಸರಿ, ದೊಡ್ಡನಾದ್ಮೇಲೆ ಏನಾಗಬೇಕಂತಿದ್ಯಾ? ಎರಡು ಉಂಟು. ಏನು ಇಂಡಿಯನ್ ಆರ್ಮಿ ಮತ್ತು IAS ಪೊಲೀಸ್. ಎರಡು ಸಹ ಪೊಲೀಸ್ ಮತ್ತು ಇಂಡಿಯನ್ ಆರ್ಮಿ ಆಗಬೇಕಂತ. ಅದೆರಡಲ್ಲಿ ಯಾವುದೋ ಒಂದು. ಸರಿ, ಏನು PUCಯಲ್ಲಿ ಏನು ತಗೋಬೇಕಂತಿದೆ ಸಬ್ಜೆಕ್ಟ್? ಆರ್ಟ್ಸ್ ಇಲ್ಲ ಕಾಮರ್ಸ್? ಸೈನ್ಸ್ ಇಲ್ವಾ? ಸೈನ್ಸ್ ಫೇವ್ರೇಟ್ ಅಂತ ಹೇಳಿದಿ ಮೇಲೆ. ಅದು ಮಿಸ್ಸಿಗೋಸ್ಕರ ಫೇವ್ರೇಟಾ? ಹಾಂ, ಟೀಚರ್ ಇದ್ದ ಚೆಂದ ಇದ್ದಾರಂತವಾ? ಇಲ್ಲ, ಮತ್ತೆ ಲೆಸನ್ ಹೇಳ್ಕೊಡೋದಲ್ಲ. ಓಕೆ, ಅವರದ್ದು ಟೀಚಿಂಗ್ ಸ್ಟೈಲ್ ಒಳ್ಳೆ ಉಂಟಂತವ. ಸರಿ, ಬೇರೆ ಯಾರ್ದು ಒಳ್ಳೆ ಅಲ್ವಾಗಿದ್ರೆ ಟೀಚಿಂಗ್ ಸ್ಟೈಲ್? ಸರ್ ಇದ್ದಾರೆ. ಅಂದರೆ 6 ಸಬ್ಜೆಕ್ಟ್ಸ್ ಅವರೇ. 6 ಸಬ್ಜೆಕ್ಟ್ಸ್ ಇಷ್ಟ ನನಗೆ. ಎಲ್ಲ ಸಹ ಇಷ್ಟವೇ. ಈಗ ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಬರೋದು ಯಾವ ಸಬ್ಜೆಕ್ಟಲ್ಲಿ? ಸೋಷಿಯಲ್ ಮತ್ತು ಇಂಗ್ಲೀಷ್. ಆ್ಯಕ್ಚುಲಿ ಸೋಷಿಯಲ್ ಕಷ್ಟ ಅಲ್ಲ? ಇಲ್ಲ, ಈಸಿ. ಯಾಕೆ? ಈಸೆಲ್ಲ ನೆನಪಿಟ್ಕೋಬೇಕು. ಅದೆಲ್ಲ ಈಸಿ ನನಗೆ. ಈಸಿ ಆಗ್ತದಾ? ಎಲ್ಲ ನೆನಪಿರ್ತದೆ ನಿಮಗೆ? ಸರಿ, ಈಗ ನಿಮಗೆ ಲೋ ಮಾರ್ಕ್ಸ್ ಬಂದದ್ದು ಯಾವುದ್ರಲ್ಲಿ? ಕನ್ನಡ. ಕನ್ನಡದಲ್ಲಿ ಲೋ ಮಾರ್ಕ್ಸಾ? ಏನು ಅಷ್ಟು ಕಷ್ಟ ಆಗ್ತದೆ ಕನ್ನಡ? ಹೌದು. ಯಾಕೆ? ಅದು 4ನೇ ಕ್ಲಾಸಲ್ಲಿ ಕಲ್ತಿದ್ದು ನಾನು. ಅದಕ್ಕೂ ಮುಂಚೆ ಇಂಗ್ಲೀಷ್ ಮೀಡಿಯಮಲ್ಲಿದ್ದೆ? ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ನಡ ಸಬ್ಜೆಕ್ಟೇ ಇಲ್ವಾ? ಇತ್ತು, ಮಾದಕೃಪದಲ್ಲಿ ಕನ್ನಡ ಇತ್ತು, ಹಿಂದಿ ಇತ್ತು. ಅದನ್ನು ನಾನು ಹಿಂದಿ ತೊಗೊಂಡಿದ್ದು. ಹಾಗೆ.
ಈಗ ನಿಮಗೆ ಯಾವುದಾದ್ರೂ ಮೂವಿಯದು ಹೀರೋ ಆಗೋ ಅಪರ್ಚುನಿಟಿ ಬಂದರೆ ಯಾವ ಹೀರೋ ಥರ ಆಗಬೇಕಂತಿದ್ಯಾ? ಅಲ್ಲು ಅರ್ಜುನ್. ಅವನೇ ಎಲ್ಲದಕ್ಕೂ ಅವನೇ ನಿಮಗೆ? ಹೌದು. ಸರಿ, ಯಾವ ಕ್ಯಾರೆಕ್ಟರ್ ಇಷ್ಟ ಮಾಡಬೇಕು ಅಂತ? ಗೊತ್ತಿಲ್ಲ. ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತೀಯ ಅಂತವ? ಸರಿ, ಈಗ ಕಾರ್ಯಕ್ರಮಕ್ಕೆ ಬಂದಿಯಲ್ಲ, ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಹೌದಾ? ಯಾರು ನಿನ್ನ ಕರ್ಕೊಂಬಂದಿದ್ದು ಇಲ್ಲಿಗೆ? ನನ್ನ ಮಾಮವ? ನಿಮ್ಮ ಮನೆ ಹಿರಿಯಕ್ಕದಿಂದ ಇಲ್ಲಿಗೆ ಬಂದದಲ್ಲ? ಹೌದು. ಸರಿ, ನಿನ್ನ ಮುಂದಿನ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸರಿ. ನಿನ್ನ ಪಾದವ ಹಿಡಿದು ಬೀಳನು ಅಂತಿದೆ ನೋಡೆ ನನ್ನ ಕಣ್ಣು, ಈ ನೋಟವ ನೀನು ತುಳಿಯಬೇಡ ದಯ ತೋರೆ. ನನ್ನ ಕನಸೆ ಕಡೆಗೆ ನಿನ್ನ ಆ ಹೊಳೆವ ಕಂಗಳಿಗೆ, ನಾ ಪರವಶನು ನಿಲ್ಲಂದ ಚೆಲ್ಲಾಡುಗಳಿಗೆ. ನನ್ನ ಉಸಿರುಗಳಿಗೆ ಉಯಲೆಯಾಗಿ ತೂಗೋ ಮುಂಗುರುಳು, ದೂರ ತಳ್ಳಿ ಬಿಟ್ಟರೆ ಎಳಮ ಹೇಗೆ ಮರುಭೂಮಿ ಬಾಳು. ಸಾಮಜವರ ಗಮನ ನಿನ್ನ ಕಂಡರೆ ದಿದಿರನ, ಮನಸ್ಸು ನಿನ್ನ ಹಿಂದೆ ಬಿತ್ತು ಬರೆದೊಂದು ಕವನ. ಸಾಮಜವರ ಗಮನ ನಿನ್ನ ಕಂಡರೆ ದಿದಿರನ, ಮನಸ್ಸು ನಿನ್ನ ಹಿಂದೆ ಬಿತ್ತು ಬರೆದೊಂದು ಕವನ. ನಿನ್ನ ಪಾದವ ಹಿಡಿದು ಬೆಳೆನು ಅಂತಿದೆ ನೋಡೆ ನನ್ನ ಕಣ್ಣು, ಈ ನೋಟವ ನೀನು ತುಳಿಯಬೇಡ ದಯ ತೋರೆ ಇನ್ನು. ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಹೋಪ್ಫುಲಿ ನೀವು ಕೂಡ ಎಂಜಾಯ್ ಮಾಡಿರ್ತೀರಂತ ಭಾವಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತೇನೆ. ಮುಂದಿನ ವಾರ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV.